ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ನೋಡಿದ್ದು ಒಂದೆಲೆಗೆ ಸೊಪ್ಪು. ಈ ಒಂದೆಲೆಗೆ ಸೊಪ್ಪಲ್ಲಿ ಸಾಂಬಾರು ಮಾಡ್ಕೊಳ್ತಿದ್ದೇನೆ. ನಿಮಗೆ ಅವತ್ತು ಚಟ್ನಿ ಮಾಡಿ ತೋರಿಸಿದ್ದೇನಲ್ಲ, ಅದು ಇವತ್ತು ಸಾಂಬಾರು ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಕೊಳ್ಬೇಕು. ಆಮೇಲೆ ಸಾರು ಮಾಡುವ. ಬನ್ನಿ ಹೇಗೆ ಮಾಡೋದು ತೋರಿಸ್ತೇನೆ ನೋಡಿ. ನಾನು ಈಗ ಒಂದೆಲಗ ಸೊಪ್ಪದ್ದು ಸಾಂಬಾರು ಮಾಡ್ತಾಯಿದ್ದೇನೆ. ಅದಕ್ಕೆ ಬೇಳೆ ತಗೊಂಡಿದ್ದೇನೆ, ತೊಗರಿಬೇಳೆ. ಅದನ್ನು ಒಂದೆಲಗ ಸೊಪ್ಪನ್ನು ತೊಳೆದು ಈಗ ಸೇರಿಸ್ಕೊಳ್ತಿದ್ದೀನಿ. ಒಟ್ಟಿಗೆ ಬೇಯಲಿಕ್ಕೆ ಇಡ್ತೇನೆ. ಒಂದೆಲಗ ಸೊಪ್ಪು ಇದು ಕಷಿದ್ದು, ಅಂದರೆ ಎಲೆ ಸ್ವಲ್ಪ ದೊಡ್ಡದಾಗ್ತದೆ. ಹಾಗೆ ನಾನು ನಿಮಗೆ ತೋರಿಸಿದಲ್ಲ, ಅದು ಕೂಡ ಒಳ್ಳೆಯದು, ತೊಂದರೆ ಇಲ್ಲ. ನಾವು ಚಟ್ಟಿಯಲ್ಲೆಲ್ಲ ಹಾಕಿ ನಡ್ಬೋದು. ಚಟ್ಟಿಯಲ್ಲಿ ಹಾಕಿದ್ರೂ ಬರುತ್ತೆ. ಅದಕ್ಕೆ ನಾವು ಬೇಳೆ ಒಟ್ಟಿಗೆ ಒಂದೆಲಗ ಸೊಪ್ಪು ಹಾಕ್ಕೊಂಡಿದ್ದೇವಲ್ಲ, ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಸೇರಿಸ್ತಿದ್ದೇನೆ. ಸ್ವಲ್ಪ ಆಲೂಗೆಡ್ಡೆ ಹಾಕಿ ಒಟ್ಟಿಗೆ ಸಾಂಬಾರು ಮಾಡುವ. ಹೀಗೇನೂ ಆಗ್ತದೆ, ಅದಕ್ಕೆ ತೋರಿಸ್ತಿದ್ದೇನೆ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ, ಟೇಸ್ಟ್ ಒಂದು ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ನಾವು ನೀರು ಸೇರಿಸಿ ಬೇಯಲಿಕ್ಕಿಡುವ, ಉಪ್ಪು ಹಾಕಿ. ನೋಡಿ ಎಷ್ಟು ನೀರು ಹಾಕ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಈಗೆಲ್ಲ ಸೇರಿಸ್ತಿದ್ದೇನೆ. ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. 1 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ. ನೋಡಿ, ಇದರಲ್ಲಿ 1.5 ಕಪ್ಪು ತೆಂಗಿನಕಾಯಿ ಇದೆ. ಇಷ್ಟು ತೆಂಗಿನಕಾಯಿದು 1.5 ಕಪ್ ಉಂಟು, ಅದು ಮೆಜರ್ಮೆಂಟ್ ಕಪ್ಪಲ್ಲಿ. ಅದೊಂದು 10 ಮೆಣಸು ಹಾಕ್ಕೊಳ್ತಿದ್ದೇನೆ, ಹುರಿದ ಮೆಣಸು. ಅದು ನಾನು ಹುರಿಯುವಾಗ ತೋರಿಸಲಿಲ್ಲ, ಹಾಗೆ ಹುರಿದ ಮೆಣಸು ಒಂದು 10 ಮೆಣಸು ಹಾಕ್ಕೊಳ್ತಿದ್ದೇನೆ. ಹಾಗೆ ಕೊತ್ತಂಬರಿ, ಧನಿಯಾ ಒಂದು 2 ಸ್ಪೂನು. ಇದು ಸ್ಪೂನು ಚಿಕ್ಕದು, 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಜೀರಿಗೆ 1 ಸ್ಪೂನು, ಸಾಸಿವೆ ಅರ್ಧ ಸ್ಪೂನು, ಮೆಂತ್ಯ ಒಂದು 1/4 ಟೀ ಸ್ಪೂನು. ನೋಡಿ, ಹುಣಸೆ ಹುಳಿ ಇಷ್ಟು ಹಾಕ್ಕೊಳ್ತಿದ್ದೇನೆ. 4 ಬೆಳ್ಳುಳ್ಳಿ, 1 ಪೀಸ್ ನೀರುಳ್ಳಿ ಹಾಕ್ಕೊಳ್ತಿದ್ದೇನೆ ರುಬ್ಬಲಿಕ್ಕೆ. ಕಾಲು ಟೀ ಸ್ಪೂನ್ ಅರಶಿನ ಹಾಕ್ಕೊಳ್ತಿದ್ದೇನೆ. ನೋಡಿ, ರುಬ್ಬಿಟ್ಟ ಮಸಾಲನ್ನು ಸೇರಿಸ್ತಿದ್ದೇನೆ. ಇದರಲ್ಲಿ 2 ಟೊಮೆಟೊ ಉಂಟು. 2 ಟೊಮೆಟೊ ಮತ್ತು 1 ಕಾಯಿ ಮೆಣಸನ್ನು ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ನೋಡಿ, ಇಷ್ಟು ದಪ್ಪ ಮಾಡ್ಕೊಂಡಿದ್ದೇನೆ. ಇದನ್ನು ಕುದಿಸಿದ್ರೆ ಆಯಿತು. ಕುದಿಲಿಕ್ಕೆ ಇಡ್ತೇನೆ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಒಂದೆಲಗ ಸೊಪ್ಪು ಸಾಂಬಾರು ಚೆನ್ನಾಗಿ ಕುದೀತಿದ್ದೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ಹೀಗೆ ಮಾಡಿ ಒಮ್ಮೆ, ತುಂಬ ಚೆನ್ನಾಗಿದೆ. ತುಂಬ ತೆಳುವಲ್ಲ. ನೋಡಿ, ಇದಕ್ಕೆ ನೋಡಿ ಇಷ್ಟು ದಪ್ಪನಿರಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಾಕು, ಇದು ಕುದ್ದದ್ದು. ಇನ್ನು ಆಫ್ ಮಾಡಿಕೊಳ್ಳುವ. ನೋಡಿ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ,
ಅರ್ಧ ಟೀ ಸ್ಪೂನು, ಮತ್ತು ಜೀರಿಗೆ 1/4 ಟೀ ಸ್ಪೂನು. ಈಗ ಒಗ್ಗರಣೆ ಕಾದಿದೆ, ಈಗ ಅದಕ್ಕೆ ಹಾಕ್ಕೊಳ್ತಿದ್ದೇನೆ. ಸಾಂಬಾರು ಮಾಡಿದ್ದೇನೆ. ಇದು ದೋಸೆಗೆ, ಇಡ್ಲಿಗೆ, ನೀರು ದೋಸೆಗೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ಅನ್ನಕ್ಕೆ ಚೆಂದ ಇರ್ತದೆ. ಈಗ ಇವತ್ತು ನಮ್ಮ ಮನೇಲಿ ನೆಂಟರು ಬಂದಿದ್ದಾರೆ, ಅವರಿಗೋಸ್ಕರ ಸ್ಪೆಷಲ್ ಮಾಡಿದ್ದೀನಿ ಇದು. ನೋಡಿ, ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಉಂಟು. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.